ಬಂಟ್ವಾಳ ಹಾಗೂ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಾಜಿ ಸಚಿವರಾದ ಬಿ ರಮನಾಥ್ ರೈಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಅಗ್ನಿಪಥ್ ಯೋಜನೆ ವಿರುದ್ಧ ಬಿಸಿ ರೋಡ್ ತಾಲೂಕು ಕಚೇರಿ ಮುಂಭಾಗದಲ್ಲಿ ಬೃಹತ್ ಧರಣಿ ಸತ್ಯಾಗ್ರಹ ನಡೆಯಿತು. ಈ ಸಂದರ್ಭದಲ್ಲಿ ಬಂಟ್ವಾಳ ಹಾಗೂ ಪಾಣೆಮಂಗಳೂರು ಬ್ಲಾಕ್ ಅಧ್ಯಕ್ಷರಾದ ಬೇಬಿ ಕುಂದರ್ ಹಾಗೂ ಸುದೀಪ್ ಕುಮಾರ್ ಶೆಟ್ಟಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚಂದ್ರಪ್ರಕಾಶ್ ಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಕ್ರಿಯೆ ಪ್ರಾರಂಭ ಆಗಿತ್ತು. ಅನೇಕ ಮಂದಿಗೆ ಸಂದರ್ಶನ ನಡೆದು ಕೆಲವು ರಾಜ್ಯಗಳಲ್ಲಿ ಅವರು ಸೇನೆಗೆ ಭರ್ತಿ ಆಗಲಿಕ್ಕೆ ಮೆಡಿಕಲ್ ಕೂಡ ಆಗಿದೆ. 2 ವರ್ಷದಿಂದ ಕಾಯ್ತಾ ಇದ್ದಾರೆ. ನಮಗೆ ಆದೇಶ ಬರ್ತದೆ, ಇವತ್ತು ಬರ್ತದೆ, ನಾಳೆ ಬರ್ತದೆ. ಆದರೆ ಇವತ್ತು 2 ಕೋಟಿ ವರ್ಷದಲ್ಲಿ ಕೆಲಸ ಕೊಡ್ತೀನಿ ಅಂತ ಹೇಳ್ತಕ್ಕಂಥ 10 ಲಕ್ಷ ಉದ್ಯೋಗ ಎಲ್ಲ ಸರ್ಕಾರಿ ಕ್ಷೇತ್ರದಲ್ಲಿ ಖಾಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸೈನ್ಯಕ್ಕೆ ಭರ್ತಿಯಾಗುವ ಕೆಲಸ ಬಹುಶಃ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಜನರಿಗೆ ಅರ್ಥ ಆಗ್ಬೇಕು. 60 ರಿಂದ 70 ಸಾವಿರ ಮಂದಿಯನ್ನ ಪ್ರತಿ ವರ್ಷ ಸೇನೆಗೆ ಭರ್ತಿ ಮಾಡಲಾಗ್ತದೆ. ಕಳೆದ 2 ವರ್ಷ ಕೊರೋನಾ ವೈರಸ್ ಇದೆ ಅಂತೇಳಿ ಸೇನೆಗೆ ಭರ್ತಿ ಮಾಡಲಿಲ್ಲ, ಆದರೆ ಸಂದರ್ಶನ ಆಗಿದೆ.